ಮದ್ಯಪಾನ ಮಾಡಿ ಮನೆಗೆ ಬಂದು ಜಗಳ ಮಾಡ್ತಾ ಇದ್ದ ಸ್ವಂತ ಮಗನ ಜೀವ ತೆಗೆದು ತಂದೆ ತಾಯಿ ಅಣ್ಣ ಸೇರಿ ಸುಟ್ಟು ಹಾಕಿದ್ದಾರೆ। ಈ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದ್ದು ಬಿದರಿ ತೋಟದ ಮನೆಯ ಅನಿಲ್ 32 ವರ್ಷ ಈತ ಮೃತ ವ್ಯಕ್ತಿ। ಈತನ ಕಾಟ ತಾಳಲಾರದೆ ಅಣ್ಣ ಬಸವರಾಜ್ ತಂದೆ ಪರಪ್ಪ ತಾಯಿ ಶಾಂತ ಸೇರಿ ಜೀವ ತೆಗೆದಿದ್ದಾರೆ, ಬಳಿಕ ಸುಟ್ಟು ಹಾಕಿದ್ದಾರೆ। ಸದ್ಯ ಸಂಬಂಧ ಮೂವರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ। ಈ ಘಟನೆ ಸೆಪ್ಟೆಂಬರ್ 5ರಂದೇ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ। ಅನಿಲ್ ನಿತ್ಯ ಮದ್ಯಪಾನ ಮಾಡಿ ಮನೆಗೆ ಬಂದು ತಂದೆ ತಾಯಿ ಜೊತೆ ಜಗಳ ತೆಗಿತಾ ಇದ್ದ, ಇದರಿಂದ ಅವರು ಬಳಲಿ ಹೋಗಿದ್ರು। ಈತನ ಅಣ್ಣ ಬಸವರಾಜ ಭಾರತ ಸೇನೆಯಲ್ಲಿ ಯೋಧನಾಗಿದ್ದಾನೆ। ಇತ್ತೀಚೆಗಷ್ಟೇ ರಜೆ ತೆಗೆದುಕೊಂಡು ಮನೆಗೆ ಬಂದಿದ್ದ, ಆದರೆ ಅನಿಲ್ನ ವರಸೆ ಮುಂದುವರೆದಿತ್ತು। ಇದರಿಂದ ಕುಪಿತಗೊಂಡಿರುವಂತಹ ಮನೆಯವರು ಮಗನ ಪ್ರಾಣವನ್ನೇ ತೆಗೆದು ಬಿಟ್ಟಿದ್ದಾರೆ, ಬಳಿಕ ಡೀಸೆಲ್ ಹಾಕಿ ಸುಟ್ಟು ಹಾಕಿದ್ದಾರೆ।